ಸುದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸುಗಳು ಇರುತ್ತವೆ. ಆ ಮನಸ್ಸುಗಳು ಸದೃಢವಾದ ರಾಷ್ಟ್ರ ನಿರ್ಮಾಣದ ಇಟ್ಟಿಗೆಗಳು. ವಿದ್ಯಾರ್ಥಿಗಳ ಬೆಳವಣಿಗೆಯಲ್ಲಿ ಕ್ರೀಡೆಯು ಮಹತ್ತರ ಪಾತ್ರ ವಹಿಸುತ್ತದೆ. ಕಬಡ್ಡಿ ಎನ್ನುವುದು ದೇಸಿ ಆಟವಾಗಿದೆ. ಇದು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಲೇ ಮಾನಸಿಕ ಸತ್ವವನ್ನು ಉದ್ದೀಪಿಸುವ ಆಟವಾಗಿದೆ. ಜಾಗತೀಕರಣದ ಸಂದರ್ಭದಲ್ಲಿ ಅಳಿದು ಹೋಗಬಹುದಾಗಿದ್ದ ಈ ಆಟ ತನ್ನ ಒಳಗಿನ ಸಾಂಸ್ಕೃತಿಕ ಶಕ್ತಿಯಿಂದಲೇ ಮೇಲೆದ್ದು ಬಂದಿದೆ. ಕಬಡ್ಡಿ ಕಬಡ್ಡಿ ಎನ್ನುತ್ತಾ ಉಸಿರಿನ ಸಮತೋಲನವನ್ನು ಕಾಯ್ದುಕೊಂಡು ಆಡುವ ಈ ಆಟ ನೋಡುಗರ ಉಸಿರನ್ನು ಬಿಗಿಯಾಗಿಸುವ ಕಲಾತ್ಮಕ ಆಟವಾಗಿ ವಿಶ್ವದ ಗಮನ ಸೆಳೆದಿದೆ. ಇಂದು ಸಾರ್ವಜನಿಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ ಮತ್ತು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕುಳಿಗೆ ಇದರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟಕ್ಕೆ ಆಗಮಿಸಿರುವ ಸರ್ವರಿಗೂ ಪ್ರಥಮತ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ UT ಖಾದರ್ ಕರ್ನಾಟಕ ವಿಧಾನಸಭಾ ಸದಸ್ಯರು ಆಗಮಿಸಬೇಕಾಗಿತ್ತು. ಕಾರಣಾಂತರದಿಂದ ಅವರಿಗೆ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಅಂತೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಿತ್ತು ಶ್ರೀಮತಿ ಚಂದ್ರಕಾಂತ್, ಅಧ್ಯಕ್ಷರು ಉಳ್ಳಾಳ ನಗರಸಭೆ. ಅವರು ಕೂಡ ಬರಲಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿತ್ತು ಶ್ರೀಮತಿ ವಿದ್ಯಾಕಾಳೆ, ಆಯುಕ್ತರು, ಉಳ್ಳಾಳ ನಗರಸಭೆ. ಅವರು ಕಾರಣಾಂತರದಿಂದ ಸಭೆಗೆ ಬರಲಾಗಲಿಲ್ಲ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ HR ಈಶ್ವರ್ ಸರ್ ಬರಬೇಕಿತ್ತು. ಅವರು ಕಾರಣಾಂತರದಿಂದ ಬರಲಾಗಲಿಲ್ಲ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆ ಇನ್ನೋರ್ವ ಅತಿಥಿಗಳಲ್ಲಿ ಓರ್ವರಾದ ಶ್ರೀ ರಾಕೇಶ್ ಮಲ್ಲೆ, ಅಧ್ಯಕ್ಷರು ರಾಜ್ಯ ಅಮೆಚೂರು ಕಬಡ್ಡಿ ಫೆಡರೇಷನ್. ಇವರು ಬರಬೇಕಾಗಿತ್ತು, ಕಾರಣಾಂತರದಿಂದ ಬರಲಾಗಲಿಲ್ಲ. ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿ ಬರಬೇಕಾಗಿತ್ತು ಶ್ರೀ ರಮೇಶ್ ಮತ್ತಾಡಿ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಅವರು ಕೂಡ ಬರಬೇಕಾಗಿತ್ತು. ಅವರು ಕಾರಣಾಂತರದಿಂದ ಬರಲಿಲ್ಲ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದಕ್ಕೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಸರಳ ಸಜ್ಜನಿಕೆಯ ಮೂರ್ತಿಯಾದ ಶ್ರೀ ಡಾಕ್ಟರ್ ಪ್ರಶಾಂತ್ ಕುಮಾರ್ KS, ಕ್ಷೇತ್ರ ಸಮನ್ವಯ ಅಧಿಕಾರಿ. ಸರ್, ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಶ್ರೀ ರವಿಶಂಕರ್ ಸರ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು. ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಸರ್ ತಮ್ಮ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಶ್ರೀಮತಿ ಲಿಲ್ಲಿ ಪಾಯಸ್, ಅಧ್ಯಕ್ಷರು ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ. ಮ್ಯಾಮ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಶ್ರೀ ತ್ಯಾಗಂ ಹರೇಕಳ, ವಿಭಾಗೀಯ ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ. ಪ್ರತಿಯೊಂದು ಶಾಲಾ ಪಂದ್ಯಾಟದ ಸಮಯದಲ್ಲೂ ಸೂಕ್ತ ಸಲಹೆ ಸೂಚನೆಯನ್ನು ನೀಡುತ್ತಾ ಪ್ರೋತ್ಸಾಹಿಸುತ್ತಿರುವ ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಪೂರ್ವಕ ಸ್ವಾಗತ ಸರ್. ಹಾಗೆ ಇನ್ನೋರ್ವ ಅತಿಥಿಗಳು ನಮ್ಮೊಂದಿಗಿದ್ದಾರೆ ಶ್ರೀ ಸಚಿನ್, ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಕ್ರೀಡಾಪಟು. ಸರ್, ತಮಗೂ ನಮ್ಮ ಪಂದ್ಯಾಟದ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀ KMK ಮಂಜನಾಡಿ, ಜಿಲ್ಲಾಧ್ಯಕ್ಷರು, ಅನುದಾನಿತ ಪ್ರಾಥಮಿಕ ಶಾಲೆ. ಸರ್, ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳು ಶ್ರೀಮತಿ ಜಯಂತಿ ಸೋನ್ಸ್, ಅಧ್ಯಕ್ಷರು, ಮುಖ್ಯೋಪಾಧ್ಯಾಯರ ಸಂಘ. ಮೇಡಮ್, ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಶ್ರೀ ಮೋಹನ್ ಚಿರ್ಲಾಲ್, ಕಾರ್ಯದರ್ಶಿ, ತಾಲೂಕು ದೈಹಿಕ ಶಿಕ್ಷಕರ ಸಂಘ. ಸರ್, ನಮ್ಮ ಪಂದ್ಯಾಟದ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಶ್ರೀಮತಿ ಗೀತಾ ಶೆಟ್ಟಿ, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ. ಮೇಡಮ್, ತಮಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದೆ. ಶ್ರೀ ದಿನಕರ್ ಉಳ್ಳಾಳ್, ಅಧ್ಯಕ್ಷರು, ಭಗವತಿ ಎಜುಕೇಷನ್ ಟ್ರಸ್ಟ್. ಸೂಕ್ತ ಸಮಯದಲ್ಲಿ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಸದಾ ಶಿಕ್ಷಕ ವೃಂದವನ್ನು ಪ್ರೋತ್ಸಾಹಿಸಿರುವ ತಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸರ್. ಅಂತೆಯೇ ಭಗವತಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀ ರಾಘವ ಎನ್ ಉಚ್ಚಲ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯಾದ ಶ್ರೀ ಮಾಧವ ತಲ್ಪಾಡಿ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ನಮ್ಮ ಈ ಪಂದ್ಯಾಟದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿರುವ ಗೌರವಾನ್ವಿತ ತೀರ್ಪುಗಾರರಾಗಿ ಆಗಮಿಸಿರುವ ದೈಹಿಕ ಶಿಕ್ಷಕರೆಲ್ಲರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಮನದುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ಪ್ರಾಥಮಿಕ ಪ್ರೌಢಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ಬಸ್ತಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇತರ ಶಾಲೆಗಳಿಂದ ವಿದ್ಯಾರ್ಥಿಗಳೊಂದಿಗೆ ಆಗಮಿಸಿದ ಸರ್ವ ಶಿಕ್ಷಕ ವೃಂದಕ್ಕೂ ಆಧಾರದ ಸ್ವಾಗತ. ಹಾಗೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಸರ್ವ ವಿದ್ಯಾರ್ಥಿ ವೃಂದಕ್ಕೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮಳಾ ಮೇಡಮ್ ಅವರು ಇದ್ದಾರೆ. ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಹೋದ್ಯೋಗಿ ಬಂಧುಗಳಿಗೂ ಪ್ರೀತಿಯ ಸ್ವಾಗತ. ಅಂತೆಯೇ ನಮ್ಮ ಶಿವ್ ಸರ್ ಇವರ ಗೆಳೆಯರ ಬಳಗ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಆತ್ಮೀಯ ಸ್ವಾಗತ. ಆಗಮಿಸಿರುವ ಹೊಸಕುರಳು ಮಾಧ್ಯಮದವರಿಗೂ ಹಾಗೂ ಕ್ರಿಸ್ಟಲ್ ಸ್ಟುಡಿಯೋದ ಸಂತೋಷ್ ಇವರಿಗೂ ಸಹ ನಲ್ಮೆಯ ಸ್ವಾಗತ. ಧ್ವನಿವರ್ಧಕ ನಿರ್ವಾಹಕರಾಗಿರುವ ಶ್ರೀ ಸೋಮನಾಥ್ ಇವರಿಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಹಿಸಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ತಯಾರಾಗಿರುವ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಮಗದೊಮ್ಮೆ ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದನ್ನು ಆಧಾರದಿಂದ ಸ್ವಾಗತಿಸಿದ ನಿಮಗೂ ಪ್ರೀತಿಯ ಸ್ವಾಗತ. ಈಗ ಇಂದಿನ ಈ ಕಬಡ್ಡಿ ಪಂದ್ಯಾಟದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನು ನುಡಿಯಲಿದ್ದಾರೆ ಮಾನ್ಯ ಶ್ರೀಯುತ ರವಿಶಂಕರ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ. ತಾಲೂಕು ಮಟ್ಟದ ಮಂಗಳೂರು ದಕ್ಷಿಣ ವಲಯ ತಾಲೂಕು ಮಟ್ಟದ ಪಂದ್ಯಾಟಗಳಲ್ಲಿ ಕೊನೆಯ ಪಂದ್ಯಾಟ ಇದು. ಇವತ್ತು ಭಗವತಿ ಪ್ರೌಢಶಾಲೆ ಸಂಕೊಳಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಪಂದ್ಯಾಟದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಉದ್ಘಾಟಕರು ಆಗಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ದಿನಕರ್ ಉಳ್ಳಾಳರವರೇ, ಹಾಗೂ ಇವತ್ತಿನ ಕಬಡ್ಡಿಯಲ್ಲಿ ಅತ್ಯಂತ ಪ್ರಖ್ಯಾತಿ ಪಡೆದಿದ್ದು ಪ್ರೋ ಕಬಡ್ಡಿ ಅಂತ. ಪ್ರೋ ಕಬಡ್ಡಿಯ ಆಟಗಾರರಾಗಿರುವಂತಹ ಸಚಿನ್ ರವರೇ, ಭಾರತದಲ್ಲಿ ಮಣ್ಣಿನ ಆಟ ಅಂದೇ ಪ್ರಖ್ಯಾತಿ ಪಡೆದಿರುವಂತಹ ಆಟ ಕಬಡ್ಡಿ. ಇದು ಯಾವಾಗ ಪ್ರೋ ಕಬಡ್ಡಿ ಭಾರತದಲ್ಲಿ ಪ್ರಾರಂಭ ಆಯಿತು ಆ ದಿನದಿಂದ ಇದು ಮ್ಯಾಟ್ನಲ್ಲಿ ಜನಪ್ರಿಯತೆಯನ್ನು ಹೊಂದಿದೆ. ಈ ಪಂದ್ಯಾಟ ಇವತ್ತು 17 ವಯೋಮಿತಿಯಲ್ಲಿ ಮ್ಯಾಟ್ನಲ್ಲಿ ನಡೀಲಿಕ್ಕಿದೆ. ಅದೇ ರೀತಿ ದಿನಾಂಕ 22/9/2022 ಸೈಂಟ್ ಎಲೋಸಿಯಸ್ ಉರ್ವ ಇಲ್ಲಿ ಜಿಲ್ಲಾ ಮಟ್ಟದ ಪ್ರೌಢಶಾಲೆಗಳ ಬಾಲಕ ಬಾಲಿಕೆಯರ ಪಂದ್ಯಾಟ ಅದು ಸಹ ಮ್ಯಾಟ್ನಲ್ಲಿ ನಡೀಲಿಕ್ಕಿದೆ. ಅದೇ ರೀತಿ 26/9/2022 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪದಂಗಡಿ ಬೆಳ್ತಂಗಡಿ ಇಲ್ಲಿಯೂ ಸಹ ಅದು ಸಹ ಮ್ಯಾಟ್ನಲ್ಲಿ ನಡೀಲಿಕ್ಕಿದೆ. ಇನ್ನು ವಿಭಾಗೀಯ ಮಟ್ಟದ ಪಂದ್ಯಾಟ ಸುಳ್ಯದಲ್ಲಿ ನಡೀಲಿಕ್ಕಿದೆ. ಅದು ಇನ್ನು ಮ್ಯಾಟ್ನಲ್ಲಿ ಏನಂತಾರೆ ಡಿಸೈಡ್ ಆಗಲಿಲ್ಲ. ಅದು ಡಿಸೈಡ್ ಆದ ನಂತರ ತಿಳಿಸಲಾಗ್ತದೆ. ಆದ್ದರಿಂದ ನೀವು ಇದರಲ್ಲಿ ವಿಜೇತರಾದವರು ಜಿಲ್ಲಾ ಮಟ್ಟದಲ್ಲಿ ಮ್ಯಾಟ್ನಲ್ಲಿ ಆಡಬೇಕಾದ್ರಿಂದ ನೀವು ಸ್ವಲ್ಪ ಪೂರ್ವ ತಯಾರಿಯನ್ನು ಮಾಡಲೇಬೇಕು. ಇದರಲ್ಲಿ ಇವತ್ತು 4 ತಂಡಗಳು ಜಿಲ್ಲಾ ಮಟ್ಟಕ್ಕೆ ಭಾಗವಹಿಸುವಂತಹ ಅವಕಾಶಗಳನ್ನು ಹೊಂದಿರುವುದರಿಂದ ನೀವೆಲ್ಲರೂ ಇವತ್ತಿನ ಈ ತೀರ್ಪುಗಾರರು ಕೊಡುವಂತಹ ತೀರ್ಪಿಗೆ ಅನುಗುಣವಾಗಿ ಉತ್ತಮ ರೀತಿಯಲ್ಲಿ ಆಟವನ್ನು ಆಡಿ ನಿಮ್ಮ ಶಾಲೆಗೆ ನಿಮ್ಮ ಊರಿಗೆ ಹೆಸರು ತರುವ ಹಾಗೆ ಮಾಡಿ ಅಂತ ಹಾರೈಸ್ತೇನೆ. ಹಾಗೆ ಈ ಪಂದ್ಯಾಟವನ್ನು ಉತ್ತಮ ರೀತಿಯಲ್ಲಿ ಸಂಘಟಿಸಿರುವಂತಹ ಈ ವಿದ್ಯಾಸಂಸ್ಥೆಯ ಎಲ್ಲರಿಗೂ
ಮುಖ್ಯೋಪಾಧ್ಯಾಯರಿಗೂ, ಅಧ್ಯಾಪಕ ಬಂಧುವರಿಗೂ, ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಹಾಗೂ ಈ ಊರಿನ ವಿವಿಧ ಸಂಘ ಸಂಸ್ಥೆಗಳವರಿಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ಒಂದು ದಿವಸ ನನ್ನ ಮಾತು ಮುಗಿಸ್ತೇನೆ. ಕಾರಣದಿಂದ ಈಗ ಶ್ರೀಮಾನ್ಯ ಡಾಕ್ಟರ್ ಪ್ರಶಾಂತ್ ಕುಮಾರ್ ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಜೊತೆಗೂಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಬಲೂನ್ ಹಾರಿಸುವುದರ ಮೂಲಕ ಶುಭಾರಂಭಗೊಳಿಸಬೇಕೆಂದು ಮಾನ್ಯ ಶ್ರೀಯುತ ಸಚಿನ್, ರಾಷ್ಟ್ರೀಯ ಅಧ್ಯಕ್ಷರು, ಜಿಲ್ಲಾ ದೈಹಿಕ ಶಿಕ್ಷಕರ ಅಸೋಸಿಯೇಷನ್, ಮಾನ್ಯ ಶ್ರೀ ಸಂಘದ ಅಧ್ಯಕ್ಷರು, ಮಾನ್ಯ ಶ್ರೀಯುತ KMK ಮಂಜನಾಡಿ, ಅನುದಾನಿತ ಪ್ರಾಥಮಿಕ ಶಾಲಾ ಮೊದಲನೇದಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಬೇಕಾದಂಥದ್ದು ಶಾಲೆಯ ಆಡಳಿತ ಮಂಡಳಿ, ಮುಖ್ಯ ಶಿಕ್ಷಕರು, ದೈಹಿಕ ಶಿಕ್ಷಕ ಮತ್ತು ಶಿಕ್ಷಕವೃಂದದವರಿಗೆ. ಗೊತ್ತಿಲ್ಲ, ಕ್ಲ್ಯಾಪ್ ಕೊಡ್ಲಿಕ್ಕೆ ಹೇಳಿದ್ರೆ ಎಷ್ಟು ಮಂದಿ ಕ್ಲ್ಯಾಪ್ ಬರ್ಬೋದಿಲ್ಲ, ಕ್ಲ್ಯಾಪ್ ಕೊಡಲೇಬೇಕಾದಂತಹ ವಿಷಯ ಇದು. ಇಂಥ ಎಲ್ಲ ಕಷ್ಟದ ಸಂದರ್ಭದಲ್ಲಿ ಸಮೇತ ಇಷ್ಟೊಂದು ವ್ಯವಸ್ಥೆಯನ್ನು ಮಾಡಿ ಅತ್ಯಂತ ಪ್ರೀತಿಯಿಂದ ಎಲ್ಲರ ಬರಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿರುವಂಥದ್ದು ಎಲ್ಲ ಇಡೀ ಇಲಾಖೆಯ ಪರವಾಗಿ, ಇಲ್ಲಿ ನೆರೆದಿರುವಂಥ ಸರ್ವರ ಪರವಾಗಿ ಆಡಳಿತ ಮಂಡಳಿ, ಮುಖ್ಯ ಶಿಕ್ಷಕರು, ದೈಹಿಕ ಶಿಕ್ಷಕರು, ಶಿವಪ್ರಸಾದ್ ಅವರೊಮ್ಮೆ ನೋಡಲೇಬೇಕು. ಈ ಕಡೆ ಅವರ ವ್ಯವಸ್ಥೆಯನ್ನು ನೋಡುವಾಗ ತುಂಬ ಸಂತೋಷ ಆಗುವಂಥದ್ದು. ಇಲ್ಲಿ ಏನೇ ಆಗ್ತಾ ಇರಲಿ ಅವರ ಆಲೋಚನೆ ಬೇರೆಯಲ್ಲೇ ಉಂಟು. ಯಾರಿಗೂ ಏನು ತೊಂದರೆ ಆಗಬಾರ್ದು ಅನ್ನುವಂಥ ಆಲೋಚನೆಯಿಂದ ಸದಾ ಕಾರ್ಯಪ್ರವೃತ್ತರಾಗಿರುವಂಥದ್ದು. ಪಂದ್ಯಾಟ, ಕಬಡ್ಡಿ ಪಂದ್ಯಾಟ, ಸಾಕಷ್ಟು ವಿಷಯಗಳನ್ನು ಆಲೋಚನೆ ಮಾಡಲಿಕ್ಕಿರುವಂಥದ್ದು. ನನಗೊಂದು 10 ನಿಮಿಷ ಇವತ್ತಿನ ಅತಿಥಿಗಳಾದಂಥ ಸಚಿನ್ ರವರ ಹತ್ರ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿತು. ಮಕ್ಕಳು ಎಲ್ಲರೂ 1 ನಿಮಿಷ ಕೇಳಲೇಬೇಕಾದಂಥ 3 ಶಬ್ದಗಳು: ಬದ್ಧತೆ, ನಿರಂತರ ಯೋಜಿತ ಪ್ರಯತ್ನದಿಂದ ಯಾವ ಮಟ್ಟಕ್ಕೂ ಹೋಗಬಹುದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟವರು ನಮ್ಮದೇ ಊರಿನವರಾದಂಥ ಸಚಿನ್ ರವರಿದ್ದಾರೆ. ಆ 3 ಶಬ್ದವನ್ನು ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೇನೆ. ಒಂದು, ಬದ್ಧತೆ ಬೇಕು ನಮಗೆ, ಡೆಡಿಕೇಶನ್. ಮತ್ತೊಂದು, ನಿರಂತರವಾದಂಥ ಯೋಜಿತ ಪ್ರಯತ್ನ. ಪ್ರಯತ್ನ ಮಾತ್ರ ಅಲ್ಲ, ಪ್ಲ್ಯಾನ್ಡ್ ಎಫರ್ಟ್. ಯೋಜಿತ ಪ್ರಯತ್ನ ಬೇಕು, ಅದು ನಿರಂತರವಾಗಿರಬೇಕು. ಅಂಥದ್ದಿದ್ರೆ ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥದ್ದು ಸಚಿನ್ ರವರು. ಮತ್ತೊಂದು ನಾನು ಇಷ್ಟಪಟ್ಟಂಥ ಮತ್ತೊಂದು ಅಂಶ, ನಾನು ಅವರ ಪರಿಚಯ ಹೀಗೆ ಕೇಳ್ತಾ ಹೋಗುವಾಗ ಅವರು ಮೊದಲು ಹೇಳಿದಂಥ ವಾಕ್ಯ, ಸರ್ ನಾನು ಇಲ್ಲೇ ನಮ್ಮದು ಇದೇ ಊರಿನವನು, ಆನಂದಾಶ್ರಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಅನ್ನುವಂಥದ್ದು. ಅವರ ಒಂದಷ್ಟು ಶಿಕ್ಷಕರ ಹೆಸರನ್ನು ಅವ್ರು ನೆನಪಿಸಿಕೊಂಡು ಹೇಳಿದ್ರು, ನನಗೆ ಯಾರು ಸಹಾಯ ಮಾಡಿದಂತ ಮಾರ್ಗದರ್ಶನ ಕೊಟ್ಟಂತದ್ದು ಹೇಳಿ. ವಿದ್ಯಾರ್ಥಿಗಳು ನಾವೆಲ್ಲರೂ ಪಂದ್ಯಾಟಕ್ಕೆ ಬಂದು ಸೇರಿಕೊಂಡಿದ್ದೇವೆ, ಆಟ ಆಡ್ತೇವೆ, ಹೋಗ್ತೇವೆ. ಅದ್ರ ಜೊತೆಗೆ ಕಲಿಬೇಕಾದಂಥ ಸಾಕಷ್ಟು ಅಂಶಗಳುಂಟು. ಇವೆಲ್ಲವೂ ಸಮೇತ ನಮಗೆ ಒಂದು ಪಾಠ. ಮತ್ತೊಂದು ಗಮನಿಸಬೇಕಾದಂಥ ಅಂಶ ಮಕ್ಕಳೇ, ಮಳೆ ಬಂತು, ಸಮಸ್ಯೆ ಆಯಿತು, ಯಾರೊಬ್ಬರು ಇಲ್ಲಿ ಸೇರಿದವರು ನೋಡಿಕೊಂಡು ಕೂತ್ಕೊಳ್ಳಿಲ್ಲ. ಪ್ರತಿಯೊಬ್ಬರು ನಮ್ಮಿಂದ ಏನು ಸಹಾಯ ಆಗ್ತದೆ ಆ ಬಗ್ಗೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಅಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಚೇರ್ ಒರೆಸ್ತಾ ಇರುವಂಥದ್ದು ನಾನು ನೋಡಿದೆ. ಅದು ಬದ್ಧತೆ, ಅದು ಜೀವನಕ್ಕೊಂದು ಪಾಠ. ಸಮಸ್ಯೆ ಬಂದಾಗ ಅದನ್ನು ಬಗೆಹರಿಸುವ ಕಡೆಗೆ ನಮ್ಮ ಗಮನ ಯಾವತ್ತೂ ಇರಬೇಕು. ಅದು ಜೀವನಕ್ಕೆ ಬೇಕಾದಂಥ ಪಾಠ, ಅದು ಕ್ರೀಡೆ ಕಲಿಸಿಕೊಡುವಂಥ ಪಾಠ. ಅಂತ ವಿಶೇಷವಾದಂಥ ಒಂದು ಅವಕಾಶ, ಅನುಭವ ನಮಗೆಲ್ಲರಿಗೂ ಆಗಿದೆ. ಇಡೀ ದಿನ ಯಶಸ್ವಿಯಾಗಿ ಪಂದ್ಯಾಟ ಸಾಗಲಿ, ಸುರಕ್ಷತೆಯ ಕಡೆಗೆ ನಮ್ಮೆಲ್ಲರ ಆದ್ಯತೆ ಇರಲಿ ಅಂತ ಹೇಳ್ತಾ, ಮತ್ತೊಮ್ಮೆ
ನಾನು ಮುಖ ನೋಡಿ ಎಲ್ಲ ಶಿಕ್ಷಕ ವೃಂದದವರಿಗೆ ಇದು ವಿಶೇಷತೆ, ಕ್ರೀಡೆಯ ವಿಶೇಷತೆ. ಹೀಗೆ ಮತ್ತೊಮ್ಮೆ ಸೇರ್ಲಿಕ್ಕೆ ಅವಕಾಶ ಸಿಗುವಂಥದ್ದು ಗೊತ್ತಿಲ್ಲ ಯಾವಾಗ ಹೇಳಿ. ನಮ್ಮ ಒಗ್ಗಟ್ಟನ್ನ, ನಮ್ಮ ಸಾಂಘಿಕ ಪ್ರಯತ್ನವನ್ನ ತೋರಿಸಿರುವಂತಹ ಅವಕಾಶ ಇದೆಲ್ಲವೂ ಸಮೇತ ಎಲ್ಲ ಶಿಕ್ಷಕ ವೃಂದದವರಿಗೆ. ಸುರೇಖ ಮೇಡಮ್ ಇಲ್ಲಿದ್ದಾರೆ, ಗೊತ್ತಿಲ್ಲ, ಅವರನ್ನೊಮ್ಮೆ ಮುಖ ನೋಡಬೇಕಿತ್ತು, ಆತಂಕದಲ್ಲಿದ್ರು ಸ್ವಲ್ಪ. ತುಂಬಾ ಯೋಜಿತವಾಗಿ ಕಾರ್ಯಕ್ರಮವನ್ನ ಸಂಘಟಿಸಿರುವಂಥದ್ದು. ಆಡಳಿತ ಮಂಡಳಿ ಸಹಕಾರದ ಬಗ್ಗೆ ನಾನು ಹೇಳಬೇಕಾಗಿಯೇ ಇಲ್ಲ. ದೈಹಿಕ ಶಿಕ್ಷಕರು ತನ್ನದೇ ಆದಂಥ ರೀತಿಯಲ್ಲಿ, ಚಿನ್ನು ಅನ್ನುವಂಥ ಹೆಸರೇ ಚಂದ, ಆ ರೀತಿಯಲ್ಲಿ ಎಲ್ಲರಿಂದಲೂ ಗುರುತಿಸಿಕೊಂಡಿರುವಂತಹ ದೈಹಿಕ ಶಿಕ್ಷಕರಿಗೂ ಅಭಿನಂದನೆಯನ್ನು ಹೇಳ್ತಾ, ಶುಭವಾಗಲಿ, ಒಳ್ಳೆಯ ರೀತಿಯಲ್ಲಿ ಪಂದ್ಯಾಟ ನಡೆಯಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಉನ್ನತಿಯ ಗುರಿ ಮುಟ್ಟಲು ಪುಟ್ಟ ಗುರಿಗಳು ನಮ್ಮನ್ನು ಉನ್ನತಿಯ ಶಿಖರದತ್ತ ಕರೆದೊಯ್ಯುತ್ತದೆ. ಸಾಧನೆ ಮಾಡಿದಂತೆ ಬಹುಮಾನ, ಸನ್ಮಾನ, ಗುರುತಿಸುವಿಕೆ ಇವುಗಳು ಸಾಧನೆಗೆ ಉತ್ತೇಜನ ನೀಡುವ ವ್ಯಕ್ತಿಗಳಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಈ ವೇದಿಕೆಯ ಮೇಲೆ ನೆರವೇರಲಿದೆ. ಅವನ್ನು ನಿರೂಪಿಸಲಿದ್ದಾರೆ ನನ್ನ ಸಹೋದ್ಯೋಗಿ ಶ್ರೀಮತಿ ಸುಚಿತ್ರಾರವರು. ಶುಭ ದಿನದ ಶುಭ ನಮನಗಳು. ಕ್ರಿಯಾಶೀಲತೆ ಯಶಸ್ಸಿನ ಕೀಲಿಕೈ ಎಂಬ ನುಡಿಯಂತೆ ಭಾರತದ ಗ್ರಾಮೀಣ ಹಾಗೂ ದೇಶಿ ಕ್ರೀಡೆಯಾಗಿರುವ ಕಬಡ್ಡಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸತತ ಪ್ರಯತ್ನದ ಛಲದಿಂದ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಎಂಬ ಹೆಗ್ಗಳಿಕೆ ಗಳಿಸಿರುವವರು ಶ್ರೀಯುತ ಸಚಿನ್ ವಿಠಲ್ ರವರು. ಇವರು 2017-18 ತೆಲಂಗಾಣದಲ್ಲಿ ನಡೆದ 65ನೇ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾಟದಲ್ಲಿ ಕಂಚಿನ ಪದಕ ಹಾಗೂ ತಮಿಳುನಾಡಿನ 64ನೇ ದಕ್ಷಿಣ ವಲಯ ಕಬಡ್ಡಿ ಪಂದ್ಯಾಟದಲ್ಲಿ ಬೆಳ್ಳಿ ಪದಕ ಪಡೆದಿರುವರು. ಬೆಂಗಾಲ್ ವಾರಿಯರ್ಸ್ 8ನೇ ಸೀಸನ್ ಪ್ರೊ ಕಬಡ್ಡಿ ಲೀಗ್ನಲ್ಲೂ ಭಾಗಿಯಾಗಿರುವರು. ಅದಲ್ಲದೆ ಮಹಾರಾಷ್ಟ್ರ, ಗುಜರಾತ್, ಕೇರಳ, ಹರಿಯಾಣ, ಅಯೋಧ್ಯ ಮೊದಲಾದ ಕಡೆ ನಡೆದಿರುವ ಕಬಡ್ಡಿ ಪಂದ್ಯಾಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುವ ಇವರ ಸಾಧನೆ ಪ್ರಶಂಸನೀಯವಾದದ್ದು. ಇವರಿಗೆ ಭಗವತಿ ಎಜುಕೇಷನ್ ಟ್ರಸ್ಟ್ ಹಾಗೂ ಶಾಲಾ ವತಿಯಿಂದ ಗೌರವಾರ್ಪಣೆ. ಇವರಿಗೆ ಭಗವತಿ ಎಜುಕೇಷನ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ದಿನಕರ್ ಉಳ್ಳಾಲ್ ಹಾಗೂ ಉಪಾಧ್ಯಕ್ಷರಾಗಿರುವ ಶ್ರೀಯುತ ರಾಘವ್ ಎನ್ ಉಚ್ಚಿಲ್ ಹಾಗೂ ಖಜಾಂಚಿಯಾಗಿರುವ ಶ್ರೀಯುತ ಮಾಧವ್ ತಲಪಾಡಿ ಹಾಗೂ ಅತಿಥಿ ಗಣ್ಯರೊಡಗೂಡಿ ಗೌರವಿಸಬೇಕಾಗಿ ವಿನಂತಿ. ಅವರಾದಂತಹ ಗೀತಾ ಶೆಟ್ಟಿ ಇವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. ತುಂಬ ಸಂತೋಷವಾಗ್ತದೆ ಮಳೆ ಬಂದಕ್ಕೆ. ಯಾಕಂತ ಹೇಳಿದ್ರೆ ನಮ್ಮ ತಲೆಯೆಲ್ಲ ಬಿಸಿ ಆಗ್ತಾ ಇತ್ತು, ಸ್ವಲ್ಪ ತಣ್ಣಗೆ ಆಗಲಿ ಅಂತ ಹೇಳೋ ವಿಷಯದಲ್ಲಿ ಮಳೆ ಸಹ ಬಂತು. ನಮ್ಮ ಶಾಲೆಗೆ ಇವತ್ತಿನ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟ ಸರಕಾರ ಇಲಾಖೆಗೆ ಕೂಡ ನಾನು ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇಂಥ ಒಂದು ಸೌಭಾಗ್ಯ ಸಿಗುವುದು ನಮ್ಮ ಪುಣ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ನಮ್ಮ ಶಾಲೆ ಸಾಧಾರಣ 20-21 ವರ್ಷದಿಂದ ಇವತ್ತು 5 ಮಕ್ಕಳಿಂದ ಪ್ರಾರಂಭಗೊಂಡು ಇವತ್ತು 1,000 ಮಕ್ಕಳಷ್ಟು ನಾವು ಇಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಭಗವತಿ ಶಾಲೆ ಇವತ್ತು ಒಳ್ಳೆಯ ಒಂದು ರೀತಿಯಲ್ಲಿ ಕ್ರೀಡೆಯಲ್ಲಿ ಕೂಡ ಒಂದು ಹೆಸರನ್ನು ತಂದುಕೊಂಡ ಶಾಲೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ನಮ್ಮ ಮ್ಯಾನೇಜ್ಮೆಂಟ್ನಲ್ಲಿ ನಾವು 10 ಮಂದಿ ಇದ್ದು, ನಾನು ಅಧ್ಯಕ್ಷನಾಗಿದ್ದೇನೆ, ಚಂದ್ರಾಸ್ ಉಳ್ಳಾಲ್, ಸದಾಶಿವ ಉಳ್ಳಾಲ್, ಇವತ್ತೆಲ್ಲ ವೇದಿಕೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಇದ್ದುಕೊಂಡು ಈ ಶಾಲೆಯನ್ನು ನಾವು ನಡೆಸ್ತಾ ಇದ್ದೇವೆ. ಒಂದು ಈ ಪ್ರದೇಶದ ಜನರಿಗೆ ಬೇಕಾಗುವಂಥ ವ್ಯವಸ್ಥಿತವಾದ ಒಂದು ಶಾಲೆ ಇಲ್ಲದ ಕಂಡಾಗ ನಾವೆಲ್ಲ ಸೇರಿಕೊಂಡು ಈ ಶಾಲೆಯನ್ನು ಪ್ರಾರಂಭದ ಹಂತದಲ್ಲಿ ಮಾಡಿದ್ದೇವೆ.
ನಮಗೆ ಅವಕಾಶ ಕೊಟ್ಟದಕ್ಕೆ ಸಂತೋಷ ಕೂಡ ಆಗ್ತದೆ. ಒಂದು ರೀತಿಯಲ್ಲಿ ಇದಕ್ಕೆ ಖರ್ಚು ಕೂಡ ಉಂಟು. ಯಾಕಂತ ಹೇಳಿದರೆ ಸುಮಾರು 2-2.5 ಲಕ್ಷ ರೂಪಾಯಿ ಖರ್ಚಾಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಡ ಜನರ ಶಾಲೆ ಅಂತ ಹೇಳಿಕೊಂಡು ನಾವು ಇವತ್ತು ಪ್ರಾರಂಭ ಮಾಡಿದ್ದು. ಆದರೂ ಪರವಾಗಿಲ್ಲ, ದೇವರು ನಮಗೆ ಒಳ್ಳೆ ರೀತಿಯಲ್ಲಿ ಅವಕಾಶವನ್ನು ಕೊಟ್ಟದಕ್ಕೆ ನಾನು ಮೊದಲಿಗೆ ದೇವರಿಗೆ ಅವರಿಗೆ ಆಶೀರ್ವಾದನ ಬೇಡ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗ್ತಾ ಅಂತ ಹೇಳಲಿಕ್ಕೆ ನನಗೆ ಭರವಸೆ ಇದೆ. ಯಾಕಂತ ಹೇಳಿದರೆ ಮೊನ್ನೆ ತಾನೇ ಆಗಿ ನಾವು ಇಲ್ಲಿ ಒಂದು ಕಬಡ್ಡಿಯನ್ನು ನಾವು ಆಯೋಜಿಸಿದ್ದೇವೆ. ಇದು ಪ್ರೈವೇಟ್ ಆಗಿ ನಾವು ಮಾಡಿದ್ದೇವೆ. ಒಳ್ಳೆ ರೀತಿಯಲ್ಲಿ ಕ್ರೀಡಾಪಟುಗಳಿಗೆ ಒಳ್ಳೆ ಉತ್ತೇಜನ ಸಿಕ್ಕಿದೆ. ಅದೇ ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ. ಅದಕ್ಕೆ ಇವತ್ತು ಶ್ರಮಿಸಿದವರು ನಮ್ಮ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರು, ಅದೇ ರೀತಿಯಲ್ಲಿ PT ಶಿವರವರ ಇವರ ಒಂದು ಉತ್ತೇಜನ, ನಮ್ಮ ವೇದಿಕೆಯಲ್ಲಿರೋ ಎಲ್ಲ ಅಧಿಕಾರಿಗಳು, ಎಲ್ಲ ಕ್ರೀಡಾಪಟುಗಳು, ಅದೇ ರೀತಿಯಲ್ಲಿ ನಮ್ಮ ಬಂದಿರುವಂಥ ನನ್ನೆಲ್ಲ ಮಿತ್ರರು, ಅವರೆಲ್ಲ ನನ್ನೊಟ್ಟಿಗೆ ವೀರಾಣಿ ಹಬ್ಬಕ್ಕೋತ್ಸವ ಸಮಿತಿಯಲ್ಲಿ ನಾವೆಲ್ಲ ಕ್ರೀಡೆಯನ್ನು ಆಡಿಸುವಾಗ ನನ್ನೊಟ್ಟಿಗೆ ಇದ್ದವರು. ಆವಾಗ 25 ವರ್ಷ ಮೊದಲು ನಾವು ಕ್ರೀಡೆಯಲ್ಲಿ ಬಹಳ ಉತ್ತೇಜನ ಕೊಡುವಂಥ ವೀರಾಣಿ ಹಬ್ಬಕ್ಕ ಸಮಿತಿಯ ಅಧ್ಯಕ್ಷನಾಗಿ ಈಗಲೂ ಇದ್ದುಕೊಂಡು ಆ ನೆಲೆಯಲ್ಲಿದ್ದವರೆಲ್ಲ ನಾನು ನೋಡ್ತಾ ಇದ್ದೇನೆ. ಪುನಃ ಅವರನ್ನು ನೋಡುವ ಅವಕಾಶ ಸಿಕ್ಕಿತ್ತು. ಇವತ್ತಿನ ಈ ಎಲ್ಲ ಕ್ರೀಡಾಪಟುಗಳಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ, ಸೋಲು ಗೆಲುವು ಇದ್ದದ್ದೇ ಅಂತ ಹೇಳೋ ವಿಚಾರದಲ್ಲಿ ನಾವು ಹೇಳಿದ್ದೇವೆ. ಆ ರೀತಿಯಲ್ಲಿ ಗೆಲುವು ನಿಮಗೆ ಆಶೀರ್ವಾದ ಕೊಡಲಿ, ಸೋಲು ಕೂಡ ನಿಮಗೆ ಆಶೀರ್ವಾದ ಮುಂಚಿನ ಹಂತಕ್ಕೆ ಹೋಗಲಿಕ್ಕೆ ಆಶೀರ್ವಾದ ಕೊಡಲಿ ಅಂತ ಹೇಳಿಕೊಂಡು, ಯಾವುದರಲ್ಲೂ ತಪ್ಪು ಒಂದು ವೇಳೆ ಆಗಿದ್ರೆ ನನಗೆ ಇದನ್ನು ಕೊಡಬೇಕು. ಯಾಕಂತ ಹೇಳಿದರೆ ಈ ಶಾಲೆಯ ವ್ಯವಸ್ಥೆ ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಧ್ಯ ಉಂಟು. ಸಣ್ಣ ಶಾಲೆ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ದಯಮಾಡಿ ಎಲ್ಲರೂ ಇದರಲ್ಲಿ ಅಧ್ಯಕ್ಷರು, ನಮ್ಮ PTA ಅಧ್ಯಕ್ಷರು ಇಲ್ಲಿರ್ತಾರೆ, ಅವರೆಲ್ಲ PTA ಮೆಂಬರ್ಸ್ಗಳು ಮತ್ತು ಅಧ್ಯಾಪಕರೊಂದವರು ಎಲ್ಲ ನಮ್ಮ ಕ್ರೀಡಾಪಟುಗಳ ಅಧ್ಯಾಪಕದವರು ಅದನ್ನು ಜವಾಬ್ದಾರಿ ವಹಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿಕೊಂಡು ಎಲ್ರಿಗೂ ಶುಭ ಇರ್ತಾರೆ. ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್, ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ. ಕ್ರೀಡೆಗೆ ಸ್ಪರ್ಧಾ ಮನೋಭಾವವೇ ತಳಹದಿಯಾಗಿರುತ್ತದೆ. ಕ್ರೀಡೆ ಪ್ರಸಿದ್ಧಿಗೆ ಬರಲು ಪ್ರತಿಸ್ಪರ್ಧಿಗಳು ಅವಶ್ಯಕ. ಚಿನ್ನದ ಮೌಲ್ಯಮಾಪನ ಓರೆಗಣ್ಣಿನಲ್ಲಿ ಎಂಬ ನಾಣ್ಣುಡಿಯಂತೆ ಕ್ರೀಡೆಗಳ ಮೌಲ್ಯಮಾಪನ ನಡೆಯುವುದು ಆಟದ ಮೈದಾನದಲ್ಲಿ. ಈ ಸಂತೋಷದ ಸಮಾರಂಭದ ಅಂತಿಮ ಘಟ್ಟಕ್ಕೆ ಧನ್ಯವಾದಗಳೊಂದಿಗೆ ಮುಕ್ತಾಯ ನೀಡಲಿದ್ದಾರೆ ನಮ್ಮ ಭಗವತಿ ಶಾಲಾ ಸಹಶಿಕ್ಷಕಿಯಾದ ಶ್ರೀಮತಿ ಸ್ವಪ್ನಾರವರು. ಆತ್ಮೀಯ ನಮನಗಳು. ಸಾರ್ವಜನಿಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ, ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆ, ಸೋಮೇಶ್ವರ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಕೊನೆಯ ಹಂತದಲ್ಲಿದ್ದೇವೆ. ಬಂದಂತಹ ಅತಿಥಿಗಳಿಗೆ ಮನ ತುಂಬಿದ ಕೃತಜ್ಞತೆಯನ್ನು ಅರ್ಪಿಸುವುದು ನಮ್ಮ ಆದ್ಯ ಕರ್ತವ್ಯ. ಹಲವಾರು ಕಾರ್ಯಗಳ ಒತ್ತಡವಿದ್ದರೂ ನಮ್ಮ ಜೊತೆಗಿದ್ದು ನಮ್ಮ ಇಂದಿನ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹದಾಯಕ ಮಾತುಗಳನ್ನಾಡಿದ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಶ್ರೀಯುತ ಡಾಕ್ಟರ್ ಪ್ರಶಾಂತ್ ಕುಮಾರ್ KS ಇವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಮನದಾಳದ ಕೃತಜ್ಞತೆಗಳು ಸರ್. ಇಂದಿನ ಈ ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ತಾಲೂಕು ದೈಹಿಕ ಶಿಕ್ಷಣದ ಪರಿವೀಕ್ಷಕರು ಶ್ರೀಯುತ ರವಿಶಂಕರ್ ಇವರಿಗೂ ನಮ್ಮ ಶಾಲಾ ಆಡಳಿತ ಮಂಡಳಿಯ ಹಾಗೂ ನಿಮ್ಮೆಲ್ಲರ ಪರವಾಗಿ ಮನದಾಳದ ಕೃತಜ್ಞತೆಗಳು. ಇಂದಿನ ಈ ಸಭೆಗೆ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಲಿಲ್ಲಿ ಪಾಯಸ್ ಅಧ್ಯಕ್ಷರು, ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಅಸೋಸಿಯೇಷನ್ ಇವರಿಗೂ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ, ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಮನ ತುಂಬಿದ ಧನ್ಯವಾದಗಳು. ಇಂದಿನ ಈ ಸಮಾರಂಭಕ್ಕೆ ಆಗಮಿಸಿದ ಮಾನ್ಯ ಶ್ರೀಯುತ ತ್ಯಾಗಂ ಹರೇಕಳ ವಿಭಾಗೀಯ ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಇವರು ಪ್ರತಿಯೊಂದು ವಿಭಾಗದ ಪಂದ್ಯಾಟದಲ್ಲೂ ಬಹಳ ಮುತುವರ್ಜಿಯಿಂದ ಶ್ರಮವಹಿಸಿ ಎಲ್ಲರಿಗೂ ತುಂಬು ಸಹಕಾರವನ್ನು ಕೊಡುತ್ತಾ ಬಂದಿದ್ದಾರೆ. ಇವರಿಗೂ ನಮ್ಮ ಶಾಲಾ ಆಡಳಿತ ಮಂಡಳಿಯ ಹಾಗೂ ನಿಮ್ಮೆಲ್ಲರ ಪರವಾಗಿ ಮನದಾಳದ ಧನ್ಯವಾದಗಳು. ಇಂದಿನ ಈ ಸಮಾರಂಭಕ್ಕೆ ಗಣ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಯುತ ಸಚಿನ್ ವಿಠಲ್ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಇವರಿಗೂ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ, ಶಾಲಾ ಆಡಳಿತ ಮಂಡಳಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಮನದಾಳದ ಕೃತಜ್ಞತೆಗಳು. ಅದೇ ರೀತಿ ಇಂದಿನ ಈ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿದ ಮಾನ್ಯ ಶ್ರೀಮತಿ ಗೀತಾ ಶೆಟ್ಟಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಇವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಮನ ತುಂಬಿದ ಕೃತಜ್ಞತೆಗಳು.
ಸರಿಯಾಗಿ 11:30 ಗಂಟೆಗೆ ನಾವು ಈ ಒಂದು ಮುಕ್ತಾಯಗೊಳಿಸ್ತಾ ಇದ್ದಾರೆ ತೂಕ ಪರಿಶೀಲನೆ. ದಯವಿಟ್ಟು ಗಮನ ಹರಿಸಬೇಕು. ಈಗಲೇ ನಮಗೆ ತಡ ಆಗಿದೆ, ಆದಷ್ಟು ಬೇಗ ಪಂದ್ಯಾಟಗಳನ್ನು ನಾವು ಮುಕ್ತಾಯಗೊಳಿಸಲಿಕ್ಕೆ ತಾವು ಸಹಕರಿಸಬೇಕು, ತಮ್ಮಲ್ಲಿ ವಿನಂತಿ ಮಾಡಬೇಕು. ಕುಮಾರ್ ಶೆಟ್ಟಿ ಅವರು ಈಗಾಗಲೇ ಅಲ್ಲಿದ್ದಾರೆ. ಇಸ್ಮಾಯಿಲ್ ಅವರು, ಸಿಲ್ವಿ ಅವರೆಲ್ಲ ಇದ್ದಾರೆ. ಇಸ್ಮಾಯಿಲ್, ಸಿಲ್ವಿಯಾ, ಸುರೇಖಾ, ಹಿಲ್ಡಾ ಡಿಕೋಸ್ಟಾ, ಪ್ರಮೋದ್ ಡಿ ಕುನ್ನ ಬರಲಿಲ್ಲ. ವೀರೇಶ್, ಪುರುಷೋತ್ತಮ್, ಅಶ್ವಿತಾ, ಪ್ರಕಾಶ್ ಇಷ್ಟು ಮಂದಿ ಅಂಕಲ 3ರಲ್ಲಿ ಇರಬೇಕು. ಕ್ಲಾಪಿಂಗ್ ತರಲಿಕ್ಕಿಲ್ಲ.